ಆರೋಗ್ಯ ಇಲಾಖೆ ಉಳ್ಳಾಲ ಅರಣ್ಯ ವೇದಿಕೆಗೆ ತಂದಿಲ್ಲ. ಅಂಚನೆ ನಮ್ಮ ಶ್ರೀ ಕ್ಷೇತ್ರ ವೈದ್ಯನಾಥ ದೈವಸ್ಥಾನದ ಅರ್ಚಕರು ಶ್ರೀ ದಾಮು ಪೂಜಾರಿ ಅರಣ್ಯ ವೇದಿಕೆಗೆ ತಂದಿಲ್ಲ. ಶ್ರೀತ ದಾಮು ಪೂಜಾರಿ ಬರೋಡು ವೇದಿಕೆಗೆ. ಅಂಚನೆ ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅರಣ್ಯ ವೇದಿಕೆಗೆ ತಂದಿಲ್ಲ. ಅರ್ನೊಟ್ಟಿಗೆ ಶ್ರೀ ಕುಮಾರಿ ಭಾರತಿ ಉಳ್ಳರು ಆರ್ಲ ಬರೋಡು ವೇದಿಕೆಗೆ. ಅಂಚನೆ ಉಳ್ಳಾಲ ಬೈಲುದ ಶ್ರೀ ವೈದ್ಯನಾಥ ದೈವಸ್ಥಾನದ ಈ ಒಂಜಿ ಶ್ರೀ ಕ್ಷೇತ್ರದ ಸಾನ್ನಿಧ್ಯದ ವಟಾರುಡು ನಮ್ಮೊಂಜಿ ಎಂಡಬೇಲೆ ನಿನಿ ಮಂತೊಂದುಲ್ಲ ಇಲ್ಲೇ ಮಾತ್ರೆಗಳು ಗೊತ್ತು. ಕೋವಿಡ್ ಮಹಾಮಾರಿ ಐಕ್ ಲಸಿಕೆ ದೆತ್ತೊಂಡ ಭಾರಿ ಅಗತ್ಯ. ಅಂಚಾದ ಲಸಿಕೆದ ಒಂಜಿ ಶಿಬಿರನು ಇನಿ ನವೋದಯ ಫ್ರೆಂಡ್ಸ್ ಕ್ಲಬ್ ದಕ್ಕಲು ಈ ಪರಿಸರಡು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಕಾರರು ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಮಾಜಿ ಸಚಿವರು ಅರ್ನಲ ಒಂಜಿ ಪ್ರೋತ್ಸಾಹಕ ವಿಶೇಷ ಸಹಕಾರಗಳು ಈ ಒಂಜಿ ಶಿಬಿರನು ಮೂಲು ಅಟಣ ಮನ್ಪರ ಸಹಕಾರಿ ಆತನು. ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ಡಾಕ್ಟರ್ ವಿದ್ಯಾಸಾಗರ್ ನನಗೆ ಸಹಕಾರ ಕೊಡದೆ ಈ ಕಾರ್ಯಕ್ರಮವನ್ನು ನಡಪರ ವೈದ್ಯರ ಅನೇನಿಯ ಮಾತೆರಲ ಪರವಾದ ಎತ್ಕೊಂದಿಲ್ಲ ಮುಖ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ನನಗೆ ನಮ್ಮ ನವೋದಯ ಫ್ರೆಂಡ್ಸ್ ಅಧ್ಯಕ್ಷರು ಪದ್ಮನಾಭ ಇವರು ಹೂ ಕೊಡದು ಸ್ವಾಗತ ಮನ್ಕೊಡು ಬಣ್ಣದಕ್ಕೇನೊಂದಿಲ್ಲ. ಅಂಚನೆ ನಮ್ಮ ಹಿರಿಯರು ಶ್ರೀಯುತ ದಾಮು ಪೂಜಾರಿ ಅರ್ಚಕರು ಈ ಕ್ಷೇತ್ರದ ಅರ್ಚಕರು ಅರಣ್ಯ ಮಾತೆರಲ ಪರವಾದ ಎತ್ಕೊಂದಿಲ್ಲ. ಅರೆಗೆ ಅನಿಲ್ ಇವರು ಬತ್ತದ ಹೂ ಕೊಡದು ಸ್ವಾಗತ ಗೌರವ ಮಾಡ್ಕೊಂಡು ಬಣ್ಣದಕ್ಕೇನೊಂದಿಲ್ಲ. ಅಂಚನೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅರಣ್ಯ ಮಾತೆರಲ ಪರವಾದ ಎತ್ಕೊಂದಿಲ್ಲ. ಅರೆಗೆ ರೂಪೇಶ್ ಇವರು ಬತ್ತದ ಸ್ವಾಗತದ ಒಂದು ಗೌರವ ಕೊಡು ಬಣ್ಣದಕ್ಕೇನೊಂದಿಲ್ಲ. ಅಂಚನೆ ನಮ್ಮ ಉಳ್ಳಾಲ ನಗರಸಭೆಯ ಸದಸ್ಯರು ಭಾರತಿ ಅವರ ನಮ್ಮೊಟ್ಟಿಗೆ ಈ ಧರ್ಮನಗರ ವಾರ್ಡದ ಸದಸ್ಯರು ಅರೆಲ್ಲ ಎತ್ಕೊಂದಿಲ್ಲ. ಅರೆಗೆ ಸುನಿಲ್ ಇವರು ಬತ್ತದ ಸ್ವಾಗತ ಗೌರವ ಕೊಡು ಬಣ್ಣದಕ್ಕೇನೊಂದಿಲ್ಲ. ಅಂಚನೆ ಪ್ರವೀಣ್ ಬೈಲ್ ನಮ್ಮೊಟ್ಟಿಗೆ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಬೈಕಂಪಾಡಿ ನೆತ್ತ ಮಾಲಕೇರು ನಮ್ಮ ಮಾತಾ ಕಾರ್ಯಕ್ರಮಕ್ಕೆ ಈ ಒಂಜಿ ನವೋದಯ ಫ್ರೆಂಡ್ಸ್ ಒಟ್ಟಿಗೆ ಯಾರೆಲ್ಲ ಸದಸ್ಯ ಇದೆ ಯಾರು ನಮ್ಮೊಟ್ಟಿಗೆ ಮಾತೆಗಳ ಸಹಕಾರ ಕೊಡ್తున్నారు. ಅರೆಲ್ಲ ಮಾತೆಗಳ ಪರವಾದ ಎತ್ಕೊಂದಿಲ್ಲ. ಸುಜಿತ್ ಮತ್ತೊಂದು ಸ್ವಾಗತ ಗೌರವ ಕೊಟ್ಟು ಬರೋದಕ್ಕೇನೊಂದಿಲ್ಲ. ಅಂಚನೆ ಶ್ರೀಲತಾ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತಾಧಿಕಾರಿಯಾದ ನಮ್ಮ ಈ ಪರಿಸರದರಾದ ವಿಶೇಷವಾದ ನವೋದಯ ಫ್ರೆಂಡ್ಸ್ಗೆ ಗೌರವ ಸಲಹೆಗಾರರಾದ ಮಾತಾ ರೀತಿಯ ಮಾರ್ಗದರ್ಶನ ಕೊಡುತ್ತಾರೆ. ಅರೆಲ್ಲ ಮಾತೆರಲ್ಲ ಪರವಾದ ಎತ್ಕೊಂಡ್ರೆ ನರೇಶ್ ಮತ್ತೊಂದು ಸ್ವಾಗತ ಗೌರವ ಮಾಡೋದಕ್ಕೇನೊಂದಿಲ್ಲ. ಅಂಚನೆ ಸಮಾಜ ಸೇವಕರು ರಿಚರ್ಡ್ ವೇಗಸ್ ನಮ್ಮೊಟ್ಟಿಗೆ ಅರೆಲ್ಲ ಮಾತೆರಲ್ಲ ಪರವಾದ ಎತ್ಕೊಂಡು ಅರೆಗೆ ಮಹೇಶ್ ಮತ್ತೊಂದು ಸ್ವಾಗತ ಗೌರವ ಮಾಡೋದಕ್ಕೇನೊಂದಿಲ್ಲ. ಅಂಚನೆ ನವೋದಯ ಫ್ರೆಂಡ್ಸ್ನ ಗೌರವಾಧ್ಯಕ್ಷರು ಹಿರಿಯರಾದ ಈ ಪ್ರಯೋಜನ ನನಗೆ ಮಾರ್ಗದರ್ಶನ ಸಹಕಾರ ಕೊಡ್ತಿದ್ದಾರೆ ಶ್ರೀಯುತ ನಾರಾಯಣ್ ಅರೆಲ್ಲ ಮಾತೆರಲ್ಲ ಪರವಾದ ಎತ್ಕೊಂದಿಲ್ಲ. ನನಗೆ ಚೇತನ್ ಇವರು ಮತ್ತು ಸ್ವಾಗತದ ಒಂದು ಗೌರವ ಕೊಡೋದಕ್ಕೇನೊಂದಿಲ್ಲ. ಅಂಚನೆ ನವೋದಯ ಫ್ರೆಂಡ್ಸ್ನ ಅಧ್ಯಕ್ಷರು ಶ್ರೀಯುತ ಪದ್ಮನಾಭ ಉಳ್ಳಾಲ ಬೈಲ್ ನಮ್ಮೊಟ್ಟಿಗೆ ಅರೆಲ್ಲ ಮಾತೆರಲ್ಲ ಪರವಾದ ಎತ್ಕೊಂದಿಲ್ಲ. ಅರೆಗೆ ಚೇತನ್ ಇವರು ಮತ್ತೊಂದು ಸ್ವಾಗತ ಗೌರವ ಕೊಡೋದಕ್ಕೇನೊಂದಿಲ್ಲ. ಅಂಚನೆ ನವೋದಯ ಫ್ರೆಂಡ್ಸ್ನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಕಾಡೆರ್ದಿಂಚಿ ಮತ್ತು ವ್ಯವಸ್ಥೆ ಶ್ರೀಯುತ ಜಗದೀಶ್ ಅರೆಲ್ಲ ಮಾತೆರಲ್ಲ ಪರವಾದ ಎತ್ಕೊಂದಿಲ್ಲ. ಅಭಿ ಅರೆಗೆ ಅಭಿ ಇವರು ಬಂದು ಸ್ವಾಗತದ ಪೂರ್ಣ ಗೌರವಿಸ ಬಂದದ್ದು. ಅಂಚನೆ ವೇದಿಕೆದ ಎದುರು ನಿಖುಲರ ಇನಿ ಲಸಿಕಾ ಶಿಬಿರದ ಪ್ರಯೋಜನ ಪಡೆವಂಡ್ರ ವೈದ್ಯನಗಳು ನಿಕ್ಲೆಗಳ ಈ ಶಿಬಿರದ ಪ್ರಯೋಜನ ಆವಡು ಬಣ್ಣದ್ದು ನಿಕ್ಲೆಲ್ಲ ಎದುಕೊಂಡು ನಮ್ಮನ್ನು ಕಾಪಿಂಚಿ ವೈದ್ಯನಾಥನ ಸಾನ್ನಿಧ್ಯ ಆ ವೈದ್ಯನಾಥ ನಮಗೆ ಮಾತ್ರೆಗಳ ಹೆಡ್ಡೆ ಮನ್ಕೊಡು ಬಣ್ಣದ್ದು ಕೇನೊಂದು ಇತ್ತೆ ಒಂಜಿ ಸಾಂಕೇತಿಕವಾದ ತುಡರ ಬೆಳಗಾವಣ ನಮ್ಮ ಉಭಯ ಕಾರ್ಯಕ್ರಮಗಳು ಎಡ್ಡೆ ಅವಡು ನಾಡೊಂಜಿ ಪ್ರಾರ್ಥನೆದೊಟ್ಟಿಗೆ ದೈವ ದೇವರಿಗೆ ತುಡರು ತೊಡಾದು ಆ ಕಾರ್ಯಕ್ರಮವನ್ನು ಶುರು ಮಾಡಿಕೊಳ್ಳುವ ನಮ್ಮ ಒಂಜಿ ಸಂಪ್ರದಾಯ. ನಮ್ಮ ಕ್ಷೇತ್ರದ ಅರ್ಚಕರೇ ನಮ್ಮೊಟ್ಟಿಗೆ ಶ್ರೀಯುತ ದಾಮು ಪೂಜಾರಿ ತುಡರು ಬೆಳಗಾದ ಈ ಒಂಜಿ ಲಸಿಕಾ ಶಿಬಿರ ಅವು ನಂಗೆ ನೀರೇ ಕಾಲಕ್ಕೆಲ್ಲ 15 ಅಂಶ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಮಾತ್ರವಿಲ್ಲ ಕನಗಲಿಗಾರರು ಸುಖ ಕೊಡುತ್ತೆ ಕನಗಲಿಗಾರರು
అది పూరే ఎదురించిన అనుగ్రహంగా వైద్యనాథ భీమాద్వంటగా బంగార దుర్యోగన భూమి అధిపతి నాగదేవి ఉండేది అంతిన భూమి సాయి ఉండేది పత్తప్పన సంసార భూమి సంసార ఆ భూమి సాయి భూమి ఆ దీపభద్ర వైద్యనాథ వ్యక్తిని ಬೇರೆ ಮಾಗಣ ದೇವರು ಸೋಮನಾಥನ ಅಂಚನೆ ಮಾತ ಕ್ಷೇತ್ರದ ಪರಿಸರದ ಮಾತ ದೈವ ದೇವರನ್ನು ನಟ್ಟೊಂದು ಕ್ಷೇತ್ರದ ಅಧಿದೇವತೆ ವೈದ್ಯನಾಥಗೆ ನಮಿತೊಂದು ಮಾತೆರೆಗಳ ಎಡ್ಡೆ ಆವಡು ಪನ್ಪುನಂಚಿನ ಒಂದು ಎಡ್ಡೆ ಸಂಕಲ್ಪಡು ಇನ್ನು ತುಡರು ಬೆಳಗಾದ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಡ್ತೀರಿ ಶ್ರೀಯುತ ದಾಮ ಪೂಜಾರಿ ಅವರಿಗೆ ಸೊಳ್ಳೆ ಸಂದ ಒಂದಿಲ್ಲ ಇಂಥ ಈ ಒಂದು ಲಸಿ ನವೀನ್ ನಾಯ್ಕ ನಮ್ಮೊಟ್ಟಿಗೆ ಬೈದಿರ ಅರೆ ನಾನು ಅಭಿಮಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಮಾಲಕಿಯರು ಅರೆಗೆ ಶ್ರೀಯುತ ಪದ್ಮನಾಭ ಬೇರೆ ಹೂ ಕೊಡ್ದು ಸ್ವಾಗತ ಮಾಡ್ಕೊಡ್ಬಾರ್ದಕ್ಕೆ ಏನಿಲ್ಲ ಕೇಟು ನಂಗೆ ಉಳ್ಳಾಲ ಪ್ರಾಥಮಿಕ ಉಳ್ಳಾಲ ಆರೋಗ್ಯ ಇಲಾಖೆದ ಮುಖ್ಯ ಅಧಿಕಾರಿಗಳು ಶ್ರೀಯುತ ಡಾಕ್ಟರ್ ವಿದ್ಯಾಸಾಗರ್ ಆರೋಗ್ಯ ರಡ್ಡು ಪಾತ್ರ ಪಣ್ಣೋಡು ಮಾಡೋದಕ್ಕೆ ಏನಿಲ್ಲ ನಮ್ಮ ಉಳ್ಳಾಲ ಸಮುದಾಯ ಕೇಂದ್ರದ ಹಾಗೂ ನವೋದಯ ಫ್ರೆಂಡ್ಸ್ ಈ ಎರಡು ಸಂಸ್ಥೆಗಳ ಸಹಭಾಗಿತ್ವದಿಂದ ನಾವು ಇವತ್ತು ಈ ಒಂದು ಉತ್ತಮ ಪುಣ್ಯಭೂಮಿಯಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಒಂದು ನಿಮ್ಮ ಕಾಲಬುಡಕ್ಕೆ ಬಂದಿದ್ದೇವೆ. ಈ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಉಚಿತ ಲಸಿಕಾ ಶಿಬಿರವನ್ನು ಆಯೋಜಿಸಲಿಕ್ಕಾಗಿ ಹಾಗೂ ಈ ಉಚಿತ ಲಸಿಕಾ ಶಿಬಿರ ಕೋವಿಶೀಲ್ಡ್ ಉಚಿತ ಲಸಿಕಾ ಶಿಬಿರ ಈ ಶಿಬಿರವನ್ನು ನಾವಿಲ್ಲಿ ಇವತ್ತು ಆಯೋಜಿಸಿರುತ್ತೇವೆ ಹಾಗೂ ಇಲ್ಲಿ ನೆರೆದಿರುವ ನೀವು ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಇವತ್ತಿನ ಈ ಶಿಬಿರವನ್ನು ಈ ನವೋದಯ ಫ್ರೆಂಡ್ಸ್ ಕ್ಲಬ್ಬಿನವರು ಒಂದು ಅಚ್ಚುಕಟ್ಟಾಗಿ ಅತ್ಯಂತ ಉತ್ತಮವಾಗಿ ಆಯೋಜಿಸಿದ್ದಾರೆ. ಹಾಗಾಗಿ ನೀವು ಯಾರೂ ತುಂಬ ರಶ್ ಮಾಡದೆ ಆದಷ್ಟು ಸಾವಧಾನವಾಗಿ ಪ್ರತಿಯೊಬ್ಬರು ಒಬ್ಬೊಬ್ಬರೇ ಹೋಗಿ ಲಸಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಹಾಗೂ ಈ ಲಸಿಕೆಯ ಬಗ್ಗೆ ನಿಮಗೆ ಯಾರಿಗೂ ಯಾವುದೇ ಹೆದರುವಂಥ ಯಾವುದೇ ವಿಷಯ ಇಲ್ಲ. ಈ ಲಸಿಕೆ BP ಕಾಯಿಲೆ ಇರುವವರಾಗಿರ್ಬೋದು ಅಥವಾ ಡಯಾಬಿಟೀಸ್ ಕಾಯಿಲೆ ಇರುವಂಥವರಾಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರುವಂಥವರಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗೆ ಸಂಬಂಧಪಟ್ಟವರಾಗಿರ್ಬೋದು, ಯಾರು ಬೇಕಾದರೂ ಈ ಲಸಿಕೆಯನ್ನು ಏನು ಹೆದರಿಕೆ ಇಲ್ಲದೆ ತಗೊಳ್ಬೋದು. ಇದರಿಂದ ನಿಮಗೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಈ ಗರ್ಭಿಣಿ ಸ್ತ್ರೀಯರು ಈಗ ತಗೊಳ್ಬೋದು, ಎದೆ ಹಾಲು ಕೊಡುವಂಥ ತಾಯಂದಿರು ತಗೊಳ್ಬೋದು, ಪೀರಿಯಡ್ಸ್ ಆಗಿರುವಂಥ ಹೆಂಗಸರು ತಗೊಳ್ಬೋದು. ಇದರಿಂದ ನಿಮಗೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಈ ಲಸಿಕೆ ತಗೊಂಡಲ್ಲಿ ಕೋವಿಶೀಲ್ಡ್ ಲಸಿಕೆ ಇವತ್ತು ತಗೊಂಡಲ್ಲಿ ಫಸ್ಟ್ ಡೋಸ್, ಎರಡನೇ ಲಸಿಕೆ 84 ದಿವಸಗಳ ನಂತರ. ಈ ಲಸಿಕೆ ತಗೊಂಡಲ್ಲಿ ನಿಮಗೆ 100ಕ್ಕೆ 100 ಪಾಲು ನಿಮಗೆ ಪ್ರೊಟೆಕ್ಷನ್ ಇದ್ದೇ ಇದೆ. ನಾನು ಕೊರೋನಾ ಎಂಬ ಈ ಜ್ವರ ನಿಮಗೆ ಬರುವುದಿಲ್ಲ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಕೊರೋನಾ ಜ್ವರ ಬಂದರೂ ಅದು ಜೋರಾಗುವುದಿಲ್ಲ. ನೀವು ICUಯಲ್ಲಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ನಿಮಗೆ ಖಂಡಿತ ಬರುವುದಿಲ್ಲ. ಇದು ನಿಮ್ಮನ್ನು ಖಂಡಿತವಾಗಿಯೂ ನಿಮಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡುತ್ತದೆ. ಈ ಲಸಿಕೆ ತಗೊಂಡವರಲ್ಲಿ ಯಾರು ಸತ್ತವರಿಲ್ಲ, ಯಾರು ಜೋರಾಗಿ ICUಯಲ್ಲಿ ಅಡ್ಮಿಟ್ ಆದವರಿಲ್ಲ. ಹಾಗಾಗಿ ನೀವೆಲ್ಲ ಪ್ರತಿಯೊಬ್ಬರೂ ಧೈರ್ಯವಾಗಿ ಈ ಲಸಿಕೆಯನ್ನು ತಗೊಳ್ಬೇಕಾಗಿದೆ. ಈ ಲಸಿಕೆ ತಗೊಂಡಲ್ಲಿ ಕೆಲವರಿಗೆ ಲಸಿಕೆ ತಗೊಂಡ ಜಾಗದಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಬೋದು, ಉರಿ ಬರ್ಬೋದು, ಅಥವಾ ಬಾವು ಬರ್ಬೋದು, ಅಥವಾ ಒಂದು ದಿವಸ ಏನಾದರೂ ಜ್ವರ ಬರ್ಬೋದು, ಮೈಕೈ ನೋವು, ತಲೆನೋವು ಇರ್ಬೋದು. ಇದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ನಾವು ನಿಮಗೆ ಅದಕ್ಕೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಡ್ತೇವೆ. ಆ ಮಾತ್ರೆ ತಗೊಂಡಲ್ಲಿ ನಿಮಗೆ 12 ಗಂಟೆಯಿಂದ 24 ಗಂಟೆ ಒಳಗೆ ನಿಮಗೆ ನಿಮ್ಮ ಮೈಕೈ ನೋವು, ಜ್ವರದಂಥ ಎಲ್ಲ ಸಿಂಪ್ಟಮ್ಸ್ ಮಾಯವಾಗ್ತದೆ. ನೀವು ಒಂದು 24 ಗಂಟೆ ನಂತರ ನಿಮಗೆ ಯಾವುದೇ ತೊಂದರೆ ಕಂಡು ಬರುವುದಿಲ್ಲ. ಹಾಗಾಗಿ ನೀವು ಪ್ರತಿಯೊಬ್ಬರೂ ಧೈರ್ಯವಾಗಿ ಈ ಲಸಿಕೆಯನ್ನು ತಗೊಂಡು ಇವತ್ತಿನ ಈ ಶಿಬಿರದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಲಸಿಕೆಯ ಪ್ರಯೋಜನವನ್ನು ವಿವರಿಸಿದ್ದಾರೆ ಡಾಕ್ಟರ್ ವಿದ್ಯಾಸಾಗರ್. ಈ ಲಸಿಕೆಯ ಬಗ್ಗೆ ಕೆಲವರಿಗೆ ತಗೊಂಡ್ರೆ ಹಾಗೆ ಹೀಗೆ ಜ್ವರ ಇದ್ದವರು, BP ಇದ್ದವರು, ಶುಗರ್ ಇದ್ದವರು ತಗೊಂಡ್ರೆ ಏನಾಗ್ಬೋದು, ಕೆಲವಷ್ಟು ಸಮಯದ ಮಟ್ಟಿಗೆ ಒಂದು ಮೈಕೈ ನೋವು, ಜ್ವರ, ತಲೆನೋವು ಇತ್ಯಾದಿಗಳು ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ತವೆ. ಅದು ಒಂದೇ ದಿವಸ ಅವರು ಹೇಳಿದ ಹಾಗೆ ಆ ಮಾತ್ರೆ ತಗೊಂಡು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು.
ಡಾಕ್ಟರ್ ನೀವು ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮೊದಲೇ ನೋಂದಾವಣಿ ಮಾಡಿಟ್ಟುಕೊಂಡು ಅಲ್ಲಿ ಕಾದು ಸರತಿಯ ಸಾಲಿನಲ್ಲಿ ಕಾದು ಲಸಿಕೆಯನ್ನು ತೆಗೆದುಕೊಳ್ಳುವಂತಹ ತುಂಬ ಕಷ್ಟಗಳು. ಇಲ್ಲಿ ಹಾಗಲ್ಲ. ಇಂತಹ ಶಿಬಿರಗಳ ಮೂಲಕವಾಗಿ ಈ ಪರಿಸರದವರಿಗೆ ಮೊದಲೇ ಹೆಸರು ನೋಂದಾಯಿಸಿದವರಿಗೆ ಒಂದು 300 ಮಂದಿಗೆ ಲಸಿಕೆಯನ್ನು ಉಚಿತವಾಗಿ ಕೊಡುವಂತಹ ಒಂದು ಕಾರ್ಯಕ್ರಮ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲವೂ ಉಚಿತವಾಗಿ ಸಿಗುತ್ತದೆ. ಆದರೆ ಉಚಿತವಾಗಿ ಅಲ್ಲದೆಯೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತದೆ. 780 ರೂಪಾಯಿ ಕೊಟ್ಟರೆ ಅಲ್ಲಿ ನೀವು ಅದೇ ದಿವಸ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಸಿಕೆಯನ್ನು ಪಡೆಯುವಂತಹ ಅವಕಾಶ ಇದೆ. ಹಾಗಾಗಿ ಲಸಿಕೆಯನ್ನು ಪಡೆಯುವಂತಹ ಆ ಒಂದು ಎಲ್ಲರೂ ಮಾಡಿಕೊಳ್ಬೇಕಾಗಿ ಅಂತ ಕೇಳಿಕೊಳ್ತಾ, ನವೋದಯ ಫ್ರೆಂಡ್ಸ್ ಕ್ಲಬ್ ಕೇವಲ ಇಂತಹ ಲಸಿಕೆ ಶಿಬಿರ ಮಾತ್ರವಲ್ಲ, ಇದು ಪರಿಸರದವರ ಪ್ರಯೋಜನಕ್ಕಾಗಿ ಮಾಡಿದೆ. ಇದರ ಮೊದಲು ಕೂಡ ಯಾವುದೇ ರೀತಿಯ ಸದ್ದು ಗದ್ದಲ ಪ್ರಚಾರ ಇಲ್ಲದೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ. ಮಕ್ಕಳ ಪ್ರತಿಭೆಯನ್ನು ಉತ್ತೇಜಿಸುವಂತಹ ಕಾರ್ಯಕ್ರಮಗಳು, ಅವರಿಗೆ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಸಂಗೀತ ಸ್ಪರ್ಧೆ ಇತ್ಯಾದಿ ಹಲವು ರೀತಿಯ ಚಟುವಟಿಕೆಗಳು. ಅದೇ ರೀತಿಯಲ್ಲಿ ಕೊರೋನಾ ಲಾಕ್ಡೌನ್ನ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಾಗ ಅಂತಹ ತುಂಬ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಮನೆಗೆ ಕಿಟ್ಟು ತಲುಪಿಸುವಂತಹ ವ್ಯವಸ್ಥೆಯನ್ನು ನವೋದಯ ಫ್ರೆಂಡ್ಸ್ ಕ್ಲಬ್ ಮಾಡಿದೆ. ಕೆಲವು ಸಂಘ ಸಂಸ್ಥೆಗಳು, ಇಲ್ಲಿ ಟ್ರಸ್ಟ್ಗಳು ಮತ್ತು ದೊಡ್ಡ ಸಂಘ ಸಂಸ್ಥೆಗಳು ಈ ರೀತಿಯ ಕಿಟ್ಟು ವಿತರಿಸುವಂತಹ ಕೆಲಸ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ನವೋದಯ ಫ್ರೆಂಡ್ಸ್ ಕ್ಲಬ್ ಒಂದು ಸಾಮಾಜಿಕ ಸಂಘಟನೆಯಾಗಿ ಸಾಮಾಜಿಕ ಬದ್ಧತೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ತನ್ನ ಪರಿಸರದಲ್ಲಿ ಮಾಡಿದೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತದೆ. ಅದೇ ರೀತಿ ಚಿತ್ರನಟ ರೂಪೇಶ್ ಅವರನ್ನು ಕರೆಸಿಕೊಂಡು ಅವರ ಮೂಲಕವಾಗಿ ಅರ್ಹರಿಗೆ ಕಿಟ್ಟು ವಿತರಿಸುವಂತಹ ಕೆಲಸವನ್ನು ಮಾಡಿದೆ. ಈ ಪರಿಸರದಲ್ಲಿ ಮತ್ತು ಹತ್ತಿರದಲ್ಲಿ ಅನಾರೋಗ್ಯದಲ್ಲಿರುವಂತಹ ಮಕ್ಕಳ ಕುಟುಂಬಕ್ಕೆ ಸಹಾಯಧನವನ್ನು ಕೊಡುವಂತಹ ಕೆಲಸವನ್ನು ಕೂಡ ಈ ನವೋದಯ ಫ್ರೆಂಡ್ಸ್ ಮಾಡಿದೆ. ಅದೇ ರೀತಿಯಲ್ಲಿ ಫೌಂಡೇಶನ್ನ ಮುಖಾಂತರ ಅವರಿಗೆ ಸಹಾಯ ಸಿಗುವಂತೆ ಮಾಡುವುದು, ಕಷ್ಟದ ಕುಟುಂಬದ ಮನೆಯವರಿಗೆ ದುರಸ್ತಿ ಕೆಲಸಗಳಿಗೆ ಶ್ರಮದಾನ ಮಾಡುವಂತಹ ಕೆಲಸ, ಸಾಮಾಜಿಕವಾಗಿ ರಸ್ತೆಯ ಬದಿಯಲ್ಲಿ ಶ್ರಮದಾನ ಕೆಲಸಗಳು, ಸ್ವಚ್ಛತೆಯ ಅಭಿಯಾನ ಕಾರ್ಯಕ್ರಮಗಳು ಇತ್ಯಾದಿ ಹಲವು ಕಾರ್ಯಕ್ರಮಗಳು ನಿರಂತರವಾಗಿ ನವೋದಯ ಫ್ರೆಂಡ್ಸ್ ಮಾಡ್ತಾ ಬರ್ತಾ ಇದೆ. ಸಾಮಾಜಿಕ ಬದ್ಧತೆಯಿಂದ ಇವತ್ತು ಲಸಿಕಾ ಶಿಬಿರ ಕಾರ್ಯಕ್ರಮವನ್ನು ಮಾಡಿದೆ. ಈ ಲಸಿಕಾ ಶಿಬಿರ ಕಾರ್ಯಕ್ರಮಕ್ಕೆ ಈ ಪರಿಸರದ ವೈದ್ಯನಿಯತ ಸೇವಾ ಸಮಿತಿಯವರು, ಶ್ರೀ ವೈದ್ಯನಾಥ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಅವರೆಲ್ಲ ಸಹಕಾರ ನೀಡಿದ್ದಾರೆ. ಹಾಗೆ ಅಂಗನವಾಡಿ ಟೀಚರ್ ಸ್ಥಳೀಯರು, ಹರೀಶ್ ಬೈಲ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ, ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ನವೋದಯ ಫ್ರೆಂಡ್ಸ್ ಇತ್ಯಾದಿ ಹಲವು ಮಂದಿ ಸಹಕಾರ ನೀಡಿದ್ದಾರೆ. ಎಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರು ಅಧ್ಯಕ್ಷೀಯ ಮಾತುಗಳು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ನಾನು ಇಲ್ಲಿಯ ವೈದ್ಯನಾಥ ದೇವರಿಗೆ ನಮಸ್ಕರಿಸುತ್ತಾ, ಹಾಗೆ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅಧಿಕಾರಿಗೂ ಈ ಉಚಿತ ಲಸಿಕೆಯನ್ನು ಆದಷ್ಟು ಪಡ್ಕೊಳ್ಳಿ. ಈ ಉಚಿತ ಲಸಿಕೆಯನ್ನು ನೀವು ಪಡ್ಕೊಳ್ಳುವಾಗ ಇಲ್ಲಿ ಜನ ನೆರೆದಿದ್ದಾರೆ, ಅದರ ಕೋವಿಡಿದು ನಿಯಮವನ್ನು ಪಾಲಿಸಿಕೊಂಡು ಈ ಲಸಿಕೆಯನ್ನು ಪಡ್ಕೊಳ್ಳಿ. ಈ ನವೋದಯ ಫ್ರೆಂಡ್ಸ್ ಸರ್ಕಲ್ ಅವರು ಈ ಉಚಿತ ಲಸಿಕೆ ಕಾರ್ಯಕ್ರಮವನ್ನು ನಿಮ್ಮ ಕಾಲುಬುಡಕ್ಕೆ ಈಗಾಗಲೇ ನಮ್ಮ ಡಾಕ್ಟರ್ ಅವರು ಹೇಳಿದಾಗೆ ಕಾಲುಬುಡಕ್ಕೆ ತಂದು ಕೊಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳಿ. ಇನ್ನೊಂದು ಖುಷಿಯ ವಿಷಯ ಏನಂದರೆ, ಈ ನವೋದಯ ಫ್ರೆಂಡ್ಸ್ನವರು ಎಲ್ಲ ಯಾವುದೇ ಒಬ್ಬ ಈಗ ರಾಜಕೀಯವಾಗಲಿ, ಯಾವುದೇ ಒಂದು ಜಾತಿಯ ಯಾವುದೇ ಥರದ ಒಂದು ರಾಜಕೀಯ ಆಗಲಿ, ಯಾವುದೇ ಪಕ್ಷ ಭೇದ ಯಾವುದೂ ಅವ್ರು ಮಾಡದೆ, ಒಬ್ಬ ಈಗ ಉದಾಹರಣೆ ಒಂದು ಸ್ಟೂಡೆಂಟ್ ಆಗಲಿ, ಯಾರದೇ ಒಂದು ಪುರಸ್ಕೃತ ಅವರಿಗೆ ಒಂದು ಅವಾರ್ಡ್ ಬಂದರೆ ಅದು ಫಸ್ಟ್ ಬ್ಯಾನರ್ ಓವರ್ ಬ್ರಿಡ್ಜಲ್ಲಿ ಬೀಳೋದು ನವೋದಯ ಫ್ರೆಂಡ್ಸ್ ಅಂತೆ. ಹಾಗಾಗಿ ಅವರು ಇನ್ನು ಮುಂದಕ್ಕೂ ಅವರಿಗೆ ಇವರು ಹೊಸಕುರಳಿದು ನಮ್ಮ ಶಶಿಧರ್ ಸರ್ ಅವರು ಹೇಳಿದಾಗೆ, ವಿದ್ಯಾಧರ್ ಶೆಟ್ಟಿ ಹೇಳಿದಾಗೆ ಎಲ್ಲ ಕಿಟ್ ವಿತರಣೆ ಕಾರ್ಯಕ್ರಮ ಆಗಲಿ, ಅಲ್ಲ ಬ್ಲಡ್ ಕ್ಯಾಂಪ್ ಆಗಲಿ, ಇನ್ನು ಮುಂದಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಜನರಿಗೆ ಒಂದು ಸಹಾಯ ಮಾಡುವಂಥ ಭಾಗ್ಯವನ್ನು ವೈದ್ಯನಾಥ ದೇವರವರಿಗೆ ಒದಗಿಸಲಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆದು ಒಂದು ವೇದಿಕೆಯಲ್ಲಿ ನಾನು ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಕ್ಕೆ ನನ್ನ ಸಮಿತಿಯವರಿಗೆ ನಾನು ತುಂಬ ಹೃದಯದ ಮಾಡಿದ್ದು ಅವರಿಗೆ ಜವಾಬ್ದಾರಿ ಇದೆ. ಈ ಪರಿಸರ ಭಾರತೀಯವರು ತೆರೆದಿರುವಂತಹ ಎಲ್ಲ ಆತ್ಮೀಯರೇ, ಇವತ್ತು ನಾವು ಈ ವೈದ್ಯನಾಥ ದೇವಸ್ಥಾನ ಇಲ್ಲಿ ನಾವು ಬಂದು ನೆರೆದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಈ ನವೋದಯ ಫ್ರೆಂಡ್ಸ್
ಫ್ರೆಂಡ್ಸ್ ಕ್ಲಬ್ನವರು. ಈ ನವೋದಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಇವತ್ತು ಕೋವಿಶೀಲ್ಡ್ ಲಸಿಕೆ ಅಭಿಯಾನವನ್ನೇನು ಇಟ್ಟುಕೊಂಡಿದ್ದಾರೆ, ಇದನ್ನು ಇಲ್ಲಿಯ ಸ್ಥಳೀಯ ಎಲ್ಲ ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಲಸಿಕಾ ಶಿಬಿರವನ್ನು ಇಲ್ಲಿ ಏರ್ಪಡಿಸಲು ಸಹಕಾರ ಮಾಡಿದಂತಹ ನಮ್ಮ ಮಾನ್ಯ ಶ್ರೀ UT ಖಾದರ್ ಅವರನ್ನು ಸಹ ನಾನು ಇಲ್ಲಿ ಶ್ಲಾಘಿಸುತ್ತೇನೆ. ಅದೇ ರೀತಿ ಈ ನವೋದಯ ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ಪದ್ಮನಾಭರವರು ರಾತ್ರಿ ಹಗಲು ದುಡಿದು ಈ ಲಸಿಕಾ ಶಿಬಿರವನ್ನು ಇಲ್ಲಿ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಈ ನವೋದಯ ಫ್ರೆಂಡ್ಸ್ ಅವರು ಉಳ್ಳಾಲ ಪರಿಸರದ ಹಲವಾರು ಜನರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಸಹ, 2ನೇ ಅಲೆ ಸಂದರ್ಭದಲ್ಲಿ ಸಹ ಆಹಾರ ಕಿಟ್ಗಳನ್ನು ಕೊಡುವ ಮುಖಾಂತರ ಈ ನವೋದಯ ಫ್ರೆಂಡ್ಸ್ ಕ್ಲಬ್ ಅವರವರು ತುಂಬ ಶ್ರಮಿಸಿದ್ದಾರೆ. ಅವರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಸ್ಥಳೀಯ ವಾರ್ಡ್ ಪ್ರತಿನಿಧಿಯಾಗಿ ಭಾರತಿ ಅವರು ಈ ಲಸಿಕಾ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂಥ ಎಲ್ಲರಿಗೂ ಹಾರೈಸಿದ್ದಾರೆ. ಈ ಲಸಿಕೆಯಿಂದ ಎಲ್ಲರಿಗೂ ಉಪಯೋಗ ಆಗಬೇಕು, ಎಲ್ಲರ ಆರೋಗ್ಯ ಸದೃಢವಾಗಬೇಕು ಎನ್ನುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ಸಹಕರಿಸಿದಂತಹ ಡಾಕ್ಟರ್ ವಿದ್ಯಾಸಾಗರ್, ಮುಖ್ಯಾಧಿಕಾರಿ, ದೀಪ ಬೆಳಗಿಸಿದಂತಹ ಈ ಕ್ಷೇತ್ರದ ಅರ್ಚಕರು ದಾಮು ಪೂಜಾರಿ ಅವರಿಗೂ ವಂದನೆಗಳು. ನಮ್ಮೊಂದಿಗೆ ಬಂದು ಸಹಕರಿಸಿದಂತಹ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಭಾರತಿ ಅವರಿಗೆ, ಬೈಲ್ರವರಿಗೆ, ಅಲ್ಲಿ ನಾರಾಯಣ ಮತ್ತು ಜಗದೀಶ್ ಅವರಿಗೆ ವೇಗಿಸಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಬಂದಂತಹ ನಿಮಸಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ, ಎಲ್ಲರ ಆರೋಗ್ಯವು ಸದೃಢವಾಗಿ ಕಾಪಾಡಿಕೊಳ್ಳುವಲ್ಲಿ ಆ ವೈದ್ಯನಾಥನ ಅನುಗ್ರಹ ಮಾಡಲಿ ಅಂದುಕೊಳ್ಳುವ ಎಲ್ಲರೂ ಸಹಕರಿಸಬೇಕು, ಆದಷ್ಟು ತಾಳ್ಮೆಯಿಂದ ಸಹಕರಿಸಬೇಕು. ಬಂದಂತಹ ಎಲ್ಲರಿಗೂ ನೋಂದಾಯಿಸಿದ ಎಲ್ಲರಿಗೂ ಲಸಿಕೆ ಸಿಗ್ತದೆ ಅಂತ ಹೇಳಿಕೊಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಶುಭವಾಗಲಿ.